ಆತ್ಮೀಯ ಸ್ಪಂದನವಾಹಿನಿ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇದು ಒಬ್ಬ ಸಾಧಕನ ಒಂದು ನೋಟ, ಒಂದು ಸಾಧಕನ ಸಾಧನೆಯ ಪರಿಧಿಯ ಒಂದು ಸುತ್ತು ನೋಟ, ಇವೆಲ್ಲವನ್ನು ಪರಿಚಯಿಸುವಂಥ ವಿಶೇಷ ಕಾರ್ಯಕ್ರಮ ಸೈಕಲ್ ಮೂಲಕ ಜಾಗೃತಿ. ಇದರ ಉದ್ದೇಶವೇ ಅದ್ಭುತವಾದಂಥದ್ದು. ಯಾರೋ ಆರಂಭಕ್ಕೆ ಇದನ್ನು ನೋಡಿದಾಗ ಇದು ಆಗತ್ತಾ, ಹೀಗೆ ಸಾಧ್ಯನ ಅಂದ್ಕೊಳ್ಬಹುದು. ಆದರೆ ಅದನ್ನೆಲ್ಲವನ್ನು ಮೀರಿ ಈ ಯುವಕ ದೇಶದಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕೆ ಬೇಕಾಗಿ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಈ ಮೂಲಕವಾಗಿ ಜಾಗೃತಿಯನ್ನು ಹುಟ್ಟು ಹಾಕಬೇಕನ್ನುವಂಥ ಕಲ್ಪನೆ ಬರೆದು ಇವರ ಉದ್ದೇಶ ಏನಂದರೆ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ಉದ್ದೇಶ. ಸೊ ಅಂತಹ ಅದ್ಭುತ ಚಿಂತನೆಯ ಒಬ್ಬ ಸಾಧಕ ನಮ್ಮ ಜೊತೆ ಇದ್ದಾರೆ. ಅವರು ಕಿರಣ್ ಬೆಂಗಳೂರು. ಅವ್ರನ್ನ ಆತ್ಮೀಯ ಕಾರ್ಯಕ್ರಮ ಸ್ವಾಗತಿಸ್ಕೊಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಇನ್ನು ಫಸ್ಟ್ BA ಬೆಂಗಳೂರಿನಲ್ಲೇ. ಇದುವರೆಗೆ ಅವರು ಸುತ್ತಾಡಿದ್ದು 21 ಜಿಲ್ಲೆಗಳು, 2800 ಕಿಲೋಮೀಟರ್ಗಳು. ಮನೆ ಬಿಟ್ಟು ಇವತ್ತಿಗೆ 64 ದಿನ ಆಯಿತು ಸರ್. 64 ಡೇಸ್. ಹೌದು ಸರ್. ಹೇಗೆ ಸ್ಟಾರ್ಟ್ ಆಯ್ತು ಸರ್ ಜರ್ನಿ? ಇದು ನಿಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಹೇಗೆ ಬಂತು? ಮೊದಲಿಗೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ಭಾರತ, ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಿದೆ, ಶೋಷಣೆಗಳು ನಡೀತಿದೆ. ಇದೇ ಎಷ್ಟೋ ಮೀಡಿಯಾಗಳಲ್ಲಿ ನೋಡಿರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ನ್ಯೂಸ್ ಪೇಪರಲ್ಲಾಗಿರ್ಬೋದು. ತುಂಬ ಸಲ ನೋಡ್ತೀವಿ, ಅಯ್ಯೋ ಪಾಪ, ಅಯ್ಯೋ ಬೇಜಾರಾಯಿತು, ನಮ್ಮ ಮನೇಲಿ ನಮ್ಮ ಹೆಣ್ಮಕ್ಳು ಸೇಫ್ ಇದ್ದಾರೆ ಅಂದ್ಬಿಟ್ಟು ಅವತ್ತಿಗೆ ಅದನ್ನು ಮರ್ತೇ ಬಿಡ್ತೀವಿ. ನನಗೆ 2020ರಲ್ಲಿ ಮನೀಷಾ ಅಂತ ಒಂದು ಹುಡುಗಿ ಮೇಲೆ ಅತ್ಯಾಚಾರ ನಡೀತದೆ. ನಾರ್ತ್ ಕಡೆ ಕೀಳ್ಜಾತಿ ಹೆಣ್ಮಕ್ಳಾಗಿರ್ತಾಳೆ. ಆ ಒಂದು ಕಾರಣದಿಂದ ಅವಳನ್ನ 3 ಜನ ಮೇಲ್ಜಾತಿ ಹುಡುಗರು ಎಳ್ಕೊಂಡೋಗಿ ಅತ್ಯಾಚಾರ ಮಾಡಿ ನಂತರ ಅವಳು ಎಲ್ಲಿ ಬಾಯಿ ಬಿಡ್ತಾಳೆ ಅಂತ ಹೇಳಿ ಬೆನ್ನು ಮೂಳೆ ಮುರಿದು ನಾಲಿಗೆನ ಕತ್ತರಿಸಿರ್ತಾರೆ ಸರ್. 15 ದಿವಸಗಳ ಕಾಲ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿ ಕೊನೆಗೆ ಮರಣ ಹೊಂದ್ತಾರೆ. ಆ ಒಂದು ಕೇಸ್ನ ಕೊಲೆ ಕೇಸ್ ಅಂತ ಮುಚ್ಚಾಕ್ತಾರೆ. ಮನೇಲಿ ಅದು ನ್ಯೂಸೆಲ್ಲ ತುಂಬ ವೈರಲ್ ಆಗಿತ್ತು, ಹೀಗೆ ಮೀಡಿಯಾದಲ್ಲಿ ಬರ್ತಿತ್ತು. ನಮ್ಮ ತಂದೆ ತಾಯಿ ಎಲ್ಲ ಕಣ್ಣಲ್ಲಿ ನೀರು ಹಾಕಿದರು. ನನಗೆ ತುಂಬ ಬೇಜಾರಾಯಿತು ನೋಡಿ. ಆವಾಗ ಅದು ನೋಡಿ ನಾನು ವಾಟ್ಸಪ್ ಯೂಸ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಅದರಲ್ಲಿ ಸ್ಟೋರಿ ಹಾಕ್ತಾಯಿದ್ರು, ಜಸ್ಟಿಸ್ ಫಾರ್ ಮನೀಷಾ, ಜಸ್ಟಿಸ್ ಫಾರ್ ಮನೀಷಾ ಅಂತ. ನಾನು ಅದೇ ಥರ ಹಾಕೊಂಡು ಕೂತ್ಕೊಂಡ್ರೆ ಇನ್ನು ನೆಕ್ಸ್ಟ್ ಎಷ್ಟು ಹೆಣ್ಣು ಮಕ್ಕಳಂತ ನಾವು ಸ್ಟೋರಿ ಅದೇ ಆಗಿದೆ ನಮ್ಮ ಪ್ರಪಂಚ. 2 ದಿವಸ ನೋಡ್ತಾರೆ, ನಮಗೆಲ್ಲ ಯಾರ್ದು ಬೇರೆಯವ್ರದ್ದು ಅಂತ ಹೇಳಿ ಸೈಲೆಂಟ್ ಆಗ್ತದೆ. ಮತ್ತೆ ನಮಗೆ ಶಾರ್ಟ್ ಮೆಮೊರಿ ಅಲ್ವಾ? ಹೌದು ಸರ್. 2 ದಿವಸ ಆದಮೇಲೆ ಎಲ್ಲ ಮರ್ತೋಗ್ತೀವಿ. ಹೌದು, ಮರ್ತೋಗ್ತೀವಿ. ನಾನು ಅದಕ್ಕೆ ಯೋಚನೆ ಮಾಡಿದೆ, ನನ್ನ ಕೈಲಿಂದ ಏನಾದರೂ ಒಂದು ಮಾಡಬೇಕಲ್ವಾ, ಏನಾದರೂ ಪರವಾಗಿಲ್ಲ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಅದು ಸೈಕಲಲ್ಲೇ ಹೋಗಿ ಎಲ್ಲ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಕೊಂಡು ಆದಷ್ಟು ಜನಗಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋಣ ಅಂತ ಹೇಳಿ ಹೊರಟಿದ್ದೆ ಸರ್. ಯಾವಾಗ ಹೊರಟ್ರಿ? ಯಾವಾಗ ಸ್ಟಾರ್ಟ್ ಆಯಿತು? 22 ಭಾನುವಾರ ಆಗಸ್ಟ್ ಅಂತ ಹೊರಟು ಇವತ್ತಿಗೆ 64 ದಿವಸ ಆಗಿದೆ. ಎಲ್ಲ ಸ್ವಂತ ಖರ್ಚಿನಿಂದನೇ ಮಾಡ್ತಾಯಿದ್ದೀನಿ. ಯಾವ ಸಂಘಟನೆಗಳು ಸ್ಟಾರ್ಟಿಂಗ್ ನನಗೆ 10-15 ಜಿಲ್ಲೆ ದಾಟೋವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಪೆಟ್ರೋಲ್ ಬಂಕಲ್ಲಿ ಟೆಂಟ್ ಹಾಕೊಂಡು ಮಾಡ್ಕೊಂಡಿದ್ದೀನಿ, ಕಾಡಲ್ಲಿ ಟೆಂಟ್ ಹಾಕೊಂಡು ಮಾಡ್ಕೊಂಡಿದ್ದೀನಿ. ಒಂದೊತ್ತು ಊಟಕ್ಕೆ ಒಂದೊಂದ್ಸಲಿ ಕಷ್ಟ ಆಗೋದು, ಊಟ ಸಿಗ್ತಾ ಇರಲಿಲ್ಲ, ಹೈವೇಗಳಲ್ಲಾಗಿರ್ಬೋದು, ಆ ಥರ ಎಲ್ಲ. ಅಷ್ಟೆಲ್ಲ ಕಷ್ಟ ತಾಂಡಿ ಏನಾದರೂ ಆಗಲಿ ಪರವಾಗಿಲ್ಲ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ, ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನಿಂದ ಒಂದು ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂಥೇಳಿ ಒಂದು ಜಾಥಾ ಸ್ಟಾರ್ಟ್ ಮಾಡಿದ್ದು ಸರ್. ಸರ್, ಈ ಕಲ್ಪನೆ ಬಂದಾಗ ನೀವು ಸೈಕಲನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಹೌದು ಸರ್, ಯಾಕಂದರೆ ಸೈಕಲ್ ಅಂದರೆ ಅತಿ ನಿಧಾನವಾಗಿ ಹೋಗುವಂಥದ್ದು. ಮತ್ತು ಗಾಡಿಯಲ್ಲಿ ಬಸ್ಸಲ್ಲಿ ಹೋಗಿ ಮನವಿ ಕೊಟ್ಬಿಟ್ಟು ಹೋಗ್ಬಿಟ್ರೆ ಜನಗಳು ಗೊತ್ತಾಗ್ತಾ ಇರಲಿಲ್ಲ. ಜನಗಳನ್ನ ನೋಡಬೇಕು, ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು, ಯಾವ ಸಿಚುವೇಷನಲ್ಲಿದ್ದಾರೆ, ಯಾಕೆ ಈ ಥರ ಆಗ್ತಿದೆ ಅದನ್ನು ತಿಳ್ಕೊಳ್ಬೇಕು. ಮತ್ತು ನಾನು ಅದನ್ನು ಕಲ್ತ್ಕೋಬೇಕು. ಮತ್ತು ಜನಗಳಿಗೆ ನನ್ನಿಂದ ಆಗುವಂಥ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು, ಹೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಮತ್ತು ಹೆಣ್ಣು ಮಕ್ಕಳು ಈ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿ ಒಂದೊಂದು ಜಿಲ್ಲೆಗೆ ಹೋದಾಗ ಒಂದೊಂದು ಕಾಲೇಜಿಗೆ ಭೇಟಿ ಕೊಡ್ತೀನಿ ಸರ್. ಕಾಲೇಜಿಗೆ ಭೇಟಿ ಕೊಟ್ಟು ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಒಂದು 5-6 ಜಿಲ್ಲೆಗಳಿಗೆ ಹೋಗಿ ಜಿಲ್ಲಾ ವಿದ್ಯಾರ್ಥಿಗಳಿಗೆ ಮನವಿ ಪತ್ರ ಸಲ್ಲಿಸಿ, DC ಆಫೀಸರ್ ಮನವಿ ಪತ್ರ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ. ಸ್ವಲ್ಪ ಇವಾಗ ಕಾಲೇಜ್ ಸ್ಟಾರ್ಟ್ ಆಗ್ತಿರೋದ್ರಿಂದ ನಾನು ಸ್ವಲ್ಪ ಬೇಗ ಜಿಲ್ಲಾಧಿಕಾರಿಗಳ ಹತ್ರ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾಲೇಜ್ ಹತ್ರ ಹೋಗೋದು ಸ್ವಲ್ಪ ಕಮ್ಮಿ ಆಗಿದೆ. ಎಸ್, ಹೌದು ಸರ್. ನಿಮಗೆ ಮನೇಲಿ ಹೇಗಿತ್ತು ಇದರ ಸಪೋರ್ಟ್? ನಿಮಗೆ ಮನೇಲಿ ಎಲ್ಲ ತಂದೆ ತಾಯಿಗಳು, ನಾನು ಒಬ್ಬನೇ ಮಗ ನಮ್ಮ ಅಪ್ಪ ಅಮ್ಮಗೆ. ಎಲ್ಲ ತಂದೆ ತಾಯಿಗಳು ಇರೋಷ್ಟೇ ಪ್ರೀತಿ ನನ್ನ ಮೇಲೇ ಇರುತ್ತೆ. ನಮ್ಮ ಅಪ್ಪ ಅಮ್ಮಗೆ ತುಂಬ ಬೇಜಾರಿರ್ತದೆ, ಮನೆ ಬಿಟ್ಟು ಹೋಗ್ತದೆ ನನ್ನ ಮಗ ಅಂಥೇಳಿ. ನಾನು ಮನೆ ಬಿಟ್ಟು ಬಂದಿದ್ದು 25 ದಿವಸ ಅಷ್ಟೇ ಬಂದುಬಿಡ್ತೀನಿ ಅಂತ. ಆದರೆ ನಾನು ಅವ್ರಿಗೆ ಹೇಳಿಲ್ಲ ಇಷ್ಟು ದಿವಸ ಆಗುತ್ತೆ ಅಂತ. ನನಗೆ ಗೊತ್ತು ಇಷ್ಟು ದಿವಸ ಆಗುತ್ತೆ ಅಂತ. 25 ದಿವಸ ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಡೈಲಿ ಕಾಲ್ ಮಾಡ್ತಾ ಅವ್ರಿಗೆ ಒಂದು ಸ್ವಲ್ಪ ಭಯ ಇರ್ತದೆ.
ಮಗ ಈ ಥರ ಸಮಾಜಕ್ಕಂತ ಹೋದಾಗ ಏನಾದರೂ ಒಂದು ಆಗ್ಬೋದು, ರಸ್ತೆಯಲ್ಲಿ ಏನಾದರೂ ಆಗ್ಬೋದು, ಜನ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ನೀರು ಗೊತ್ತಿಲ್ಲ, ಹೊಸ ವೆದರ್ ಎಲ್ಲ ಹೊಸದಲ್ವಾ. ಅಂದ್ರೆ ಟೋಟಲ್ ಆಗಿ ಇದನ್ನ ನೀವು ಮಾಡಲೇಬೇಕು ಚಾಲೆಂಜ್ ಆಗಿ ತಗೊಂಡು. ಹೌದು ಸರ್. ಊಟ ನೈಟ್ ಹೊತ್ತಲ್ಲ ಊಟ ಇರ್ತಾ ಇರಲಿಲ್ಲ, ಕರೆಕ್ಟಾಗಿ ಮಲಗಕ್ಕೆ ಜಾಗ ಇರ್ತಿಲ್ಲ. ಆ ಸಂದರ್ಭದಲ್ಲೆಲ್ಲ ಅನ್ಸೋದು ನಾನು ಯಾಕೆ ಮಾಡ್ಬೇಕಿದ್ದಲ್ಲ, ನನಗೆ ಯಾಕೆ ಬೇಕು ಅಂತಲ್ಲ. ಆ ಸೆಕೆಂಡಾಗಿ ಅನ್ಸಿದ್ರು ಅದು ಆದಮೇಲೆ ಅದ್ರ ಬಗ್ಗೆ ಅರಿವು ಬರೋದು ನನಗೆ. ನಾನು ಏನು ಮಾಡ್ತಾಯಿದ್ದೀನಿ ಅಂತ, ದೊಡ್ಡದ ಕೆಲಸನೇ ಮಾಡ್ತಾಯಿದ್ದೀನಿ, ನಿನ್ನ ಕೈಲಿ ಆಗ್ತದೆ, ಯಾರೇ ಏನೇ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಕೈಲಿ ಆಗಿ ಸ್ಟಾರ್ಟ್ ಮಾಡಿಬಿಟ್ಟಿದೆ, ಎಂಡ್ ಮಾಡೋ ಗಂಟ ನಿಲ್ಲಿಸ್ಬೇಡ ಅಂಥೇಳಿ 64 ದಿವಸವರೆಗೂ ಬಂದಿದ್ದೀನಿ ನಾನು ಇವಾಗ. ಈಗ ನಿಮಗೆ ಫಸ್ಟ್ ಒಂದು ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದೊಳಗೆ ಹೇಗಿತ್ತು ಅಂದರೆ ನನ್ನ ತಿಳಿದ ಪ್ರಕಾರ ಫಸ್ಟಿಗೆ ನೀವು ಒಂದಿಷ್ಟೇ ಜನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋವರ್ಸ್ ಇದ್ದವರು ಇವತ್ತಿಗೆ 20,000 ಕ್ರಾಸ್ ಆಗಿದೆ. ಹೌದು ಸರ್. ಇದು ಹೇಗೆ ಸಾಧ್ಯ ಆಯ್ತು? ಈಗ ಇವರಿಂದ ಈ ಕಡೆನೇ ಇಂಥ ಒಂದು ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಸಪೋರ್ಟ್ ಸಿಕ್ಕಿತ್ತು ಅಂತ ಸರ್? ಹೌದು. ಮೊದಲಿಗೆ ನಾನು ಇದನ್ನು ವಿಡಿಯೋ ಆಗ್ತಾ ಇದ್ದೆ, ಜನಗಳಿಗೆ ನೋಡಿ ಈ ಥರ ಮಾಡ್ತಾ ಇದ್ದೀನಿ, ಈ ಥರ ಒಂದು ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತ ಜನಗಳು ಜಾಸ್ತಿ ಕೇರ್ ಮಾಡ್ತಾ ಇರಲಿಲ್ಲ. ಏನೋ ಹುಚ್ಚ ಬಿಡೋ ಸೈಕಲಲ್ಲಿ ಸುತ್ತಾ ಇದ್ದಾನೆ, ಏನೋ ಇವನ ಕೈಲೆಲ್ಲ ರೇಪಲ್ಲ ನಿಂತೋಗ್ಬಿಡೋಕ್ಕೆ ಸಾಧ್ಯನಾ, ಮತ್ತು ಇವನು ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಿದ್ದಾನಂತ. ಆವಾಗ ನಾನು ಒಂದು ವಿಡಿಯೋ ಹಾಕಿದ್ದೆ, ಸುಮ್ಮನೆ ಏನೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ, ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೆ. ಅದಾದ ನಂತರ ಒಂದು 40 ದಿವಸ 40 ದಿವಸವರೆಗೂ ಅಷ್ಟೊಂದು ಸಪೋರ್ಟ್ ಇರ್ತಾ ಇರಲಿಲ್ಲ. 40ನೇ ದಿವಸಕ್ಕೆ ಆಂಧ್ರದಲ್ಲಿ ಒಂದು 6 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ನಡೀತದೆ ರೀಸೆಂಟಾಗಿ, ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಅದು ನನಗೆ ತುಂಬಾ ಮನ್ಸಿಗೆ ಬೇಜಾರಾಗಿ ನಾನು ಒಂದು ವಿಡಿಯೋ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳೋಣ, ನಾನು ಇದ್ರ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಜನಗಳು ಜಾಸ್ತಿ ತಲೆ ಕೆಡಿಸ್ಕೊತಿಲ್ಲ, ಇವಾಗ 6 ವರ್ಷದ ಮಗು ನಡೀತಿದೆ, ಇನ್ನೂ ಎಷ್ಟು ಜನ ಹೆಣ್ಮಕ್ಳ ಒಂದು ಭಾಳ ಹಾಳಾಗುತ್ತೆ ಏನೋ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಒಂದು ವಿಡಿಯೋ ಮಾಡಿ ನಾನು ಬೋರ್ಡನ್ನ ಕಿತ್ತಾಕ್ಬಿಡ್ತೀನಿ. ನಾನು ಇದ್ಮೇಲೆ ಇದನ್ನು ಮಾಡೋದಿಲ್ಲ, ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಅಂಥೇಳಿ. ಅದಾದ ನಂತರ ಜನಗಳಿಗೆ ಬೇಗ ತಲುಪಿತು, ಜನಗಳಿಂದ ಪಾಸಿಟಿವ್ ಆಗಿ ಥಾಟ್ಸ್ ಎಲ್ಲ ಬಂತು, ನೀವು ಮಾಡಿ, ನಿಮ್ಮ ಕೈಲಾಗುತ್ತೆ, ನಾವಿದ್ದೀವಿ ಜೊತೆಗೆ ಅಂತ. ಆ ಒಂದು ಥಾಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಜೊತೆಗೆ ಜನಗಳು ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಜನಗಳು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓದೋ ಕಡೆ ಎಲ್ಲ ಜನಗಳೆಲ್ಲ ನಾವಿದ್ದೀವಿ, ನಾವು ಬೆಂಬಲಿಸ್ತೀವಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಹಾಗೆ ಈಗ ಮುಂದುವರೆದಿದೆ ಇಲ್ಲಿವರೆಗೆ. ಓಕೆ, ಯಾವೆಲ್ಲ ಜಿಲ್ಲೆಗಳನ್ನು ಕವರ್ ಮಾಡಿದ್ರಿ ಇವರಿಗೆ? ಇಲ್ಲಿವರೆಗೆ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಧಾರವಾಡ, ಬೆಳಗಾವಿ, ಕಾರವಾರ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳನ್ನು, ಅದು ಅಟ್ಲಾ ಸೈಕಲಲ್ಲಿ. ನನ್ನ ಹತ್ರ ಸೈಕ್ಲಿಂಗ್ ಹೊರಟಬೇಕಾದ್ರೆ ನನ್ನ ಹತ್ರ ಅಷ್ಟೊಂದು ಕಾಸು ಇರಲಿಲ್ಲ. ನನ್ನ ಹತ್ರ ಕೇವಲ ಇದ್ದಿದ್ದೆ 10,000 ರೂಪಾಯಿದಲ್ಲಿ 5,000 ರೂಪಾಯಿ ಸೈಕಲೇ ತೊಗೊಂಡಿದ್ದು. ಅದು ಕಮ್ಮಿಗೆ ಸಿಕ್ಕಿದೆ ಆ ಸೈಕಲ್ ನನಗೆ. ಆ ಸೈಕಲಲ್ಲಿ ತೊಗೊಂಡು ಇನ್ನೊಂದು 5,000 ರೂಪಾಯಿದಲ್ಲಿ 3,000 ರೂಪಾಯಿ ವಸ್ತುಗಳು ಏನೇನು ಬೇಕು ಅದು ತೊಗೊಂಡು 2,000 ರೂಪಾಯಿ ಖರ್ಚಿಗೆ ಇಟ್ಕೊಂಡು ಹೊರಟವ್ ನಾನು. ಊಟ ಸಿಗುತ್ತೋ, ಈಗ ಏನು ಸಿಗುತ್ತೋ ಏನು ತಲೆ ಕೆಡಿಸಿ ಖರ್ಚಿಗೆ ಏನು ಮಾಡಿ ಮತ್ತೆ ಇಷ್ಟು ದಿನ ಊಟಕ್ಕೆಲ್ಲ ಹೋಗ್ತಿದ್ದೆ ಸರ್. ಒಂದು ಹಂಗೆ ತಿಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜನಗಳು ಒಬ್ಬೊಬ್ರು ಊಟ ಕೊಡಿಸ್ಬೇಕು. ಮೊದಲಿಗೆ ನನ್ನ ಮನ್ಸಿಗೆ ಒಂಥರ ಇರೋದು, ಹೆಂಗೆ ಕೊಡ್ಸಾಗಿ ಈಸ್ಕೊಂಡು ತಿನ್ನೋದು ಅಂತ. ಕಾಸೆಲ್ಲ ಖಾಲಿ ಆದಮೇಲೆ ಯಾರಾದರೂ ಕೊಡಿಸ್ತಾರೆ ಆ ಥರ ಒಂದು ಫೀಲಿಂಗ್ ಬರೋದು. ಕೊಡಿಸಿದ ತಕ್ಷಣ ನಾನು ಇಲ್ಲ ಅಂತಲೇ ಅಂತ ಇರಲಿಲ್ಲ, ಈಸ್ಕೊಂಡು ತಿನ್ಬಿಡ್ತಾಯಿದ್ದೆ, ಈಸ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬರ್ತಿದ್ದೆ. ಆಮೇಲೆ ಹಂಗೆ ಹೋಗ್ತಾ ಸ್ವಲ್ಪ ಜನ ಒಂದು 50 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಕೊಡೋಕ್ಕೆ ಸ್ಟಾರ್ಟ್ ಮಾಡೋರು. ಹಳ್ಳಿ ಕಡೆ ಎಲ್ಲ, ಸಿಟಿಯಲ್ಲಿ ಯಾರೊಬ್ಬರು ಕೆರೆ ಮಾಡ್ತಾ ಇರಲಿಲ್ಲ, ಅವ್ರವ್ರದ್ದೇ ಪ್ರಪಂಚದಲ್ಲಿ ಇರ್ತಾಯಿದ್ರು. ಹಳ್ಳಿ ಕಡೆ ನಾನು ಇದನ್ನು ತಿಳಿದಾಗ ಅವರು 5 ರೂಪಾಯಿ 10 ರೂಪಾಯಿ ಟೀ ಗಂಟೆ ಇಟ್ಕೊಂಡಿರ್ತಾರೆ ಹಳ್ಳಿಗಳಲ್ಲಿ, ಉತ್ತರ ಕರ್ನಾಟಕ ಎಲ್ಲ. ಅವ್ರ ಪಾಪ ಬೀಡಿ ಹೊಡೆಯೋಕ್ಕೂ 1 ರೂಪಾಯಿನೂ ಕೂಡಿಸಿ ಇಟ್ಕೊಳ್ಳೋ ಅಂಥ ಕಷ್ಟ ಇರುತ್ತೆ ಉತ್ತರ ಕರ್ನಾಟಕ ಕಡೆ. ಅಲ್ಲಿ 5 ರೂಪಾಯಿ ಕೂಡಿಟ್ಕೊಂಡಿದ್ದೆ, ಅವ್ರು ಜೋಬಿಂದೆಲ್ಲ ಎತ್ತಿ ಕೊಡೋರು ನನಗೆ, ಇಟ್ಕೊಂಡು ಹೋಗಪ್ಪ ಏನಾದರೂ ಬೇಕಾಗ್ತದೆ ಇಟ್ಕೋ ಅಂತೆಲ್ಲ ಹೇಳಿ. ಅದನ್ನು ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಒಂದು 2,000 ರೂಪಾಯಿ ಗಂಟ ಆಯಿತು. 2,000 ರೂಪಾಯಿ ಆದಮೇಲೆ ನಾನು ಯೋಚನೆ ಮಾಡಿದೆ, ಬೇರೆಯವ್ರ ಹತ್ರ ಕೇಳೋಕ್ಕಲ್ಲ ನಂಗೆ ಮುಜುಗರ, ಮತ್ತು ಬೇರೆಯವ್ರು ಈಸ್ಕೊಂಡು ತಿನ್ನೋಕೆ ಒಂಥರ ಸ್ವಾಭಿಮಾನ ನನಗೆ. ಏನು ಮಾಡಿದೆ, ಹೋಲ್ಸೇಲಾಗಿ ಮಾಸ್ಕ್ ಇಸ್ಕೊಂಡೆ. ಇವಾಗ ಕೋವಿಡ್ ಟೈಮ್ ಇರೋದ್ರಿಂದ ಮಾಸ್ಕ್ ಇಸ್ಕೊಂಡೆ ಹೋಲ್ಸೇಲಾಗಿ N95. ಅದೊಂದು 15 ರೂಪಾಯಿ 16 ರೂಪಾಯಿ ಬೀಳ್ತದೆ. ಯಾರಾದರೂ ಸೈಕಲಲ್ಲಿ ನಾನು ಹೋಗ್ಬೇಕಾದ್ರೆ ಮಾತಾಡಿಸ್ತಾರಲ್ವ ನಿಲ್ಲಿಸ್ಬಿಟ್ಟು, ಏನಾದರೂ ಹೆಲ್ಪ್ ಬೇಕಾ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಆ ಸಮಯದಲ್ಲಿ ಅವ್ರಿಗೆ ಅದನ್ನು 50 ರೂಪಾಯಿ ಹಾಗೆ ಮಾಡ್ತಿದ್ದೆ. 30 ರೂಪಾಯಿ ಒಂದು ಮಾಸ್ಕಿಂದ ಬರೋದು ಲಾಭ. ಆ ಥರ ಮಾಡಿ 30 ಹಾಗೆ ಮಾಡಿ ಒಂದು ಹೊತ್ತು ಊಟಕ್ಕೆ ಅಥವಾ ನೈಟ್ ಎಲ್ಲಾದರೂ ಉಳ್ಕೊಳ್ಬೇಕಾದ್ರೆ ನೀರು ಆ ಥರ ಎಲ್ಲ ಇಸ್ಕೊಂಡು ಮಾಡ್ತಿದ್ದೆ. ಈ ಥರ ಸೇಲ್ ಮಾಡ್ಕೊಂಡು ಇಲ್ಲಿವರೆಗೂ ಸೇಲ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ ಮಾಸ್ಕ್. ಜನಗಳಿಗೆ ಕೊರೋನಾ ಟೈಮಲ್ಲಿ ಅವರಿಗೆ ಮಾಸ್ಕ್ ಕೊಟ್ಟಂಗೆ ಆಗುತ್ತೆ, ನನಗೆ ಸ್ವಲ್ಪ ಹಣ ಆದಂಗೆ ಆಗುತ್ತೆ ಅಂತ. ನೀವೀಗ ಉಡುಪಿಗೆ ಬಂದಿದ್ದೀರಿ. ಹೌದು ಸರ್. ಉಡುಪಿಯಲ್ಲಿ ಹೇಗಿತ್ತು ರೆಸ್ಪಾನ್ಸ್? ಉಡುಪಿಯಲ್ಲಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಬಾಗಲಕೋಟೆ ದಾಟಿದ ಮೇಲೆ ಎಲ್ಲ ಸಂಘ ಸಂಘಟನೆಗಳಿಗೆ ತಿಳಿಯೋಕ್ಕೆ ಸ್ಟಾರ್ಟ್ ಆಯಿತು. ಅವರೇ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವು ಯಾವಾಗ ಬರ್ತಾಯಿದ್ದೀರಾ ನಮ್ಮ ಜಿಲ್ಲೆಗೆ, ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ, ನೀವು ಊಟದ್ದು ತಿಂಡಿದು ಮತ್ತು ರೂಮ್ ವ್ಯವಸ್ಥೆ ನಾವು ಮಾಡ್ತೀವಿ, ನಿಮ್ಮ ಜೊತೆ ಬಂದು ಲೆಟರ್ ಕೊಡ್ತೀವಿ, ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು.
ಆದರೆ ಲಿಂಕ್ ಬೆಳ್ಕೊಂಡು ಇವಾಗ ಇಲ್ಲಿವರೆಗೆ ಇವತ್ತಿಗೆ ಉಡುಪಿಯಲ್ಲಿ ಯೂತ್ ಕಾಂಗ್ರೆಸ್ ಅವರು ಮತ್ತು ತುಂಬ ಸೈಕ್ಲಿಂಗ್ ಕ್ಲಬ್ಬು ಇವರೆಲ್ಲ ಕಾಲ್ ಮಾಡಿದರು. ಮತ್ತು ನಿನ್ನೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ ಯೂತ್ ಕಾಂಗ್ರೆಸ್ ಅವ್ರು ಮಾಡಿದರು. ಓಕೆ, ಹೌದು. ಏನು ಅನಿಸ್ತಾ ಇದೆ? 64 ದಿನಗಳನ್ನು ಕಳೆದಿನಿ, ಇನ್ನು ಉಳಿದಿದ್ದು ಎಷ್ಟು ಜಿಲ್ಲೆ? ಇನ್ನು ಉಳಿದಿದ್ದು 10 ಜಿಲ್ಲೆಗಳು ಬಾಕಿ ಇದೆ. ಸ್ಟಾರ್ಟಿಂಗಲ್ಲಿ ತುಂಬ ಹುಷಾರಿಲ್ದಿರೋ ತಪ್ಪಿ ಹೋಗಿದೆ. ಸ್ಟಾರ್ಟಿಂಗಲ್ಲಿ ನೆಗಡಿ ಕೆಮ್ಮೆಲ್ಲ ಆಗಿ ಥ್ರೋಟ್ ಇನ್ಫೆಕ್ಷನ್ ಆಗಿ ಕೊರೋನಾ ಟೈಮ್ ಬೇರೆ. ಆವಾಗ 60 ದಿವಸಗಳ ಹಿಂದೆಲ್ಲ ತುಂಬ ಸ್ಟ್ರಾಂಗ್ ಆಗಿತ್ತು. ಎಲ್ಲಿ ನೆಗಡಿ ಕೆಮ್ಮಿದ್ರೆ ಹಳ್ಳಿಯಲ್ಲಿರೋ ಜನಗಳು ಭಯ ಪಡ್ತಾರೆ, ನಾನು ಒಳಗಡೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿ 5 ಟ್ಯಾಬ್ಲೆಟ್ ಒಂದೊಂದು ಅಟ್ ಅ ಟೈಮು 5 ಟ್ಯಾಬ್ಲೆಟು, ವಿಕ್ಸು ಅದೆಲ್ಲ ಜಾಸ್ತಿ ಯೂಸ್ ಮಾಡ್ಕೊಂಡು ಕಷ್ಟಪಟ್ಟು ನೀರು ತೊಗೊಳಕ್ಕೂ ಕಾಸು ಇರ್ತಾಯಿಲ್ಲ ಆ ಟೈಮಲ್ಲಿ. ಈ 30 ರೂಪಾಯಿ ಒಂದು ಬಾಟ್ಲ್ ನೀರು ಇರ್ತಿತ್ತು, ಆದರೆ 30 ರೂಪಾಯಲ್ಲಿ ಊಟನೇ ಮಾಡ್ಬೋದಲ್ವಾ, 1 ಲೀಟ್ರ್ ಬಾಟ್ಲು. ಆ ಥರ ಒಂಥರ ಥಾಟ್ ಇತ್ತು ಅವಾಗ. ನೀರು ಕುಡಿಯೋ ಬದಲು ಊಟ ಮಾಡೋಣ, ಹಳ್ಳಿಯಲ್ಲಿ ಸಿಕ್ಕಿದ ನೀರೆಲ್ಲ ಕುಡಿತಾ ಥ್ರೋಟ್ ಇನ್ಫೆಕ್ಷನ್ ಆಗಿ ಅದೆಲ್ಲ ಆಗಿತ್ತು. ಮತ್ತು ಶಿವಮೊಗ್ಗದಲ್ಲಿ ಫುಡ್ ಇನ್ಫೆಕ್ಷನ್ ಆಗಿತ್ತು ನನಗೆ. 1 ವಾರ ಮಲ್ಕೊಂಡಿದ್ದೆ ನಾನು. ಹೌದು, 1 ವಾರ ರೆಸ್ಟ್ ಮಾಡಿದ್ದೆ ಫುಡ್ ಇನ್ಫೆಕ್ಷನ್ ಆಗಿ. ಒಂದು ಚೂರು ಹೀಗೆ ಸ್ಮೈಲ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಹೊಟ್ಟೆ ನೋವುದು. ಹಾಸ್ಪಿಟಲೆಲ್ಲ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಎಲ್ಲ ತೋರಿಸಿ ಆಮೇಲೆ ಒಂದು ವಾರ ರೆಸ್ಟ್ ಮಾಡಿ, ಅದೇ ಹೊಟ್ಟೆ ನೋವಿತ್ತು, ಹಂಗೆ ಸ್ಟಾರ್ಟ್ ಮಾಡಿದೆ. 1-2 ದಿವಸವರೆಗೆ ಇತ್ತು, ಆಮೇಲೆ ಹಂಗೆ ಕಂಟಿನ್ಯೂ ಆಯಿತು. ಘಾಟ್ ಸೆಕ್ಷನಲ್ಲೆಲ್ಲ ತಗ್ಲಾಕೊಂಬಿಟ್ಟಿರ್ತಾ ಇದ್ದೆ. ಘಾಟ್ ಸೆಕ್ಷನ್ ಘಾಟ್ ಸೆಕ್ಷನಲ್ಲಿ ನಮಗೆ ಸೈಕಲ್ ತುಳಿಯೋಕ್ಕಾಗೋದಿಲ್ಲ. 30 kg ವೆಯ್ಟ್ ಇರ್ತದೆ ಅಟ್ಲಾ ಸೈಕಲ್, ಇಳಿದು ತಳ್ಳಲೇಬೇಕು. ಒಂದು ಚೂರು ಬ್ರೇಕ್ ಬಿಟ್ಟೆ ಅಂದರೆ ತಿರ್ಗಾ ಇಳಿತದೆ. ಅಷ್ಟು ವೆಯ್ಟ್ ಇಟ್ಕೊಂಡು ಘಾಟೆಲ್ಲ ಹತ್ತಬೇಕು, ಕಾಡಲ್ಲಿ ತಗ್ಲಾಕೊಂಡು ಭಯ ಪಟ್ಕೊಂಡು. ಈಗ ನಿಮಗೆ ಫಸ್ಟ್ ಇಷ್ಟೆಲ್ಲ ಸೈಕ್ಲಿಂಗ್ ಮಾಡ್ಬೇಕಾದ್ರೆ ತುಂಬ ನೋವಾಗಲ್ವಾ? ಯಾಕಂದ್ರೆ ತುಂಬಾ ನೋವು ಸರ್. 8 kg ಇಳಿದಿದ್ದೀನಿ. 8 kg ಇಳಿದಿದ್ದೀನಿ. ಬೇರೆ ಜಿಲ್ಲೆಗಳಲ್ಲಿ ಹೇಗಿತ್ತು ರೆಸ್ಪಾನ್ಸ್ ನಿಮಗೆ ಸ್ಟಾರ್ಟಿಂಗಲ್ಲಿ ಯಾರು ಕೇರ್ ಮಾಡ್ತಾ ಇರಲಿಲ್ಲ ಸರ್. ಬೆಂಗಳೂರಿಂದ ಹಿಡಿದು ಕೋಲಾರ ಕಡೆಯಿಂದ ಹೋಗಿ ಬೀದರ್ವರೆಗೂ ತಲುಪೋವರೆಗೂ ಜನಗಳು ಏನೋ ಯಾರೋ ತುಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋರು, ನಿಲ್ಸೋರು, ಒಬ್ಬೊಬ್ರು ಮಾತಾಡ್ಸೋರು, ಆಮೇಲೆ ಹಂಗೆ ಬಿಟ್ಬಿಡೋರು. ಆಮೇಲೆ ತುಂಬ ಜನ ನನಗೆ ನೆಗೆಟಿವ್ ಆಗಿ ಮಾತಾಡೋರು. ಹೋಗ್ತಾ ನಿನ್ನ ಕೈಯಿಂದ ಆಗ್ಬಿಡುತ್ತಾ, ನೀನು ಸುಮ್ಮನೆ ಸೈಕಲ್ ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಮನೇಲಿ ಇರ್ಬೋದಲ್ವಾ, ಸುಮ್ಮನೆ ಮನೆಗೆ ಹೋಗು ಮುಂದೆ, ನಿನ್ನ ಕೈಲೇನೂ ಆಗಲ್ಲ, ಹಂಗೆ ಹಿಂಗೆಲ್ಲ ಹೇಳೋರು. ಆಗ ನನ್ನ ಮನಸ್ಸಲ್ಲಿ ಅನ್ಕೊತಾ ಇರ್ತಾಯಿದ್ದೆ, ನನ್ನ ಕೈಲಿಂದ ಭಾರತದಲ್ಲಿ ಇಡೀ ರೇಪನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದು ಹೆಣ್ಣು ಮಗಳ ಪ್ರಾಣ ಉಳಿದ್ರೆ ಸಾಕು ಈ ಜಾಥಾದ ಉದ್ದೇಶ. ನಿಜವಾಗಿರೋದೇ ವಿಷಯ ಅದೇನೇ ಕಿರಣ್. ಏನಂದ್ರೆ ನೀವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಭಾಷಣ ಹೊಡೆಯೋರೇ ಜಾಸ್ತಿ ಆಗಿದಾರಲ್ತೆ. ಹೌದು, ನನ್ನ ಮನೆಯಿಂದ ಅದನ್ನು ಸ್ಟಾರ್ಟ್ ಮಾಡ್ಬೇಕಂತ ಯಾರು ಮಾಡ್ತಾ ಇಲ್ಲ. ನಿಮ್ಮ ಥರ ನೀವೇ ಒಂದು ನಮಗೆ ಮಾದರಿ. ಯಾಕೆಂದರೆ ನಾವು ಏನು ಮಾಡ್ತೀವಿ, ಮಾಡಿದವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ. ಬಟ್ ನಾವೇನು ಮಾಡಿದ್ದೀವಿ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದರೆ ಯಾರಲ್ಲಿ ಬಹುತೇಕ 199 ಜನರಲ್ಲೂ ಉತ್ತರ ಇಲ್ಲ. ಒಬ್ಬನ ಹತ್ರ ಉತ್ತರ ಇದೆ, ಅದು ಕಿರಣ್ ಹತ್ರ ಇದೆ. ಆ ಥರ ಪ್ರತಿಯೊಬ್ಬರು ಅಂದರೆ ಇದ್ರ ಬಗ್ಗೆ ಹೋರಾಟಗಳು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಪ್ರಚಾರಕ್ಕೆ ಸೀಮಿತ ಆಗುತ್ತೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೀವು ಹೇಳ್ದಂಗೆ ನಮ್ಮ ಮನೆ ಮಕ್ಕಳು ಸೇಫ್ ಆಗಿದ್ದಾರಲ್ಲ ಸಾಕು ಅಂತ 1-2 ದಿವಸ ಮಾತಾಡ್ತೀವಿ, ಬಿಡ್ತೀವಿ. ಬಟ್ ಅವ್ರ ಮನೆ ನೋವುಗಳು, ಅವ್ರ ಮನೇನ ಇಡೀ ಊರಿನ ಜನ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ, ತೀರೋದ್ರು ಒಂದು ಕತೆ, ಬದುಕಿದ್ರೆ ಇನ್ನೊಂದು ಕತೆ ಅಂತ ಸಿಚುವೇಶನ್. ಪಾಪ ಇದ್ರ ಕೇಸಲ್ಲಿ ತೀರ್ಕೊಂಡ್ರು ಅಂತ ಅಂದ್ಕೊಳ್ಳಿ, ತಂದೆ ತಾಯಿಗೆ ಲಾಸು, ಬದುಕಿ ಉಳಿದ್ರು ಅಂದ್ಕೊಳ್ಳಿ, ಬಾಕಿ ಅವರು ಟಾರ್ಚರು. ಹೌದು ಸರ್. ವರ್ಷಕ್ಕೆ ನಮ್ಮ ಭಾರತದಲ್ಲಿ ನಾನು ಇದ್ರ ಬಗ್ಗೆ ಒಂದು 2-2.5 ತಿಂಗಳು ರಿಸರ್ಚ್ ಮಾಡಿದೆ. ನನಗಿಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ಮಾಡಲೇಬೇಕು ಅಂತ ಥಾಟ್ ಬಂದಿದೆ ಆವಾಗ. 2 ತಿಂಗಳ ಹಿಂದೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಗೂಗಲಲ್ಲಿ ಆಗಿರ್ಬೋದು ತುಂಬ ಬೇರೆ ಆರ್ಟಿಕಲೆಲ್ಲ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಗಾಧವಾದ ನೋವುಗಳು ಸಿಕ್ತು ರಿಸರ್ಚ್ ಮಾಡಿದಾಗ. ವರ್ಷಕ್ಕೆ ನಮ್ಮ ಭಾರತದಲ್ಲಿ 36,000 to 38,000 ರೇಪ್ ಕೇಸ್ ಬರ್ತಿದೆ. ಅದು ರಿಜಿಸ್ಟರ್ ಆಗೋದು ಮಾತ್ರ. ರಿಜಿಸ್ಟರ್ ಆಗದೆ ಇರೋದು ಎಷ್ಟೋ ಸಾವಿರ ಲಕ್ಷ ಕೇಸ್ಗಳು ಇರುತ್ತೆ. ಅಪ್ಪ ಅಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ಅಂತ, ಇನ್ನು ಕೋರ್ಟು ಕಚೇರಿ ಅಂತ ಹೇಗಾಗಿದೆ. ಇನ್ನು ಸಮಾಜದಲ್ಲಿ ಆ ಹುಡುಗಿನ ಯಾರು ಮದುವೆ ಆಗ್ತಾರೆ? ಇವಾಗ ಯಾವುದೋ ವ್ಯಕ್ತಿ ರೇಪ್ ಆಗಿದೆ ಅಂತ ಹೇಳಿದರೆ ಆ ಹುಡುಗಿನ ಯಾರಾದರೂ ಮದುವೆ ಆಗ್ತಾರೆ? ಯಾವನೂ ಆಗಲ್ಲ. ದೊಡ್ಡ ಭಾಷಣ ಬಿಗಿತಾರೆ ಅಷ್ಟೇ, ಆದರೆ ಯಾರೊಬ್ಬನು ಬಂದು ಅವ್ರಿಗೆ ನೆರವಿಗಾಗಲ್ಲ, ಯಾರೂ ಬರಲ್ಲ. ಅತ್ಯಾಚಾರದಿಂದ ಒಳಗಾಗಿ ಸತ್ತ ಮೇಲೆ ಮಗಳನ್ನ ಕಳ್ಕೊಂಡಿರೋ ತಂದೆ ತಾಯಿಗಳು ಗೋಳುಗಳನ್ನ ನೋಡಿಬಿಟ್ರೆ ನೀವು, ನಾರ್ಮಲಾಗಿ ಸಾಯೋದು ಬೇರೆ, ಈ ಥರ ಕಿರುಕುಳವಾಗಿ ಸಾಯಿಸ್ತಾರಲ್ವ. ನಾವು ಎಷ್ಟು ಕೀಳುಮಟ್ಟದಲ್ಲಿ ಇದ್ದೀವಿ ಅಂತ. ಹೌದು ಸರ್, ನಮ್ಮ ಮನಸ್ಥಿತಿಗಳು ಎಷ್ಟು ಹಾಳಾಗಿ ಹೋಗಿದೆ ಸರ್. ಇತ್ತೀಚೆಗೆ ಅಷ್ಟೇ ಆಂಧ್ರದಲ್ಲಿ 6 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ನಡೀತು. ದೆಹಲಿಯಲ್ಲಿ ಪೊಲೀಸ್ ಮಹಿಳೆ ಮೇಲೇ ಒಂದು ಕಿರುಕುಳ ಕೊಟ್ಟು ಸಾಯಿಸಿದ್ರೆ ಅದು ಅತ್ಯಾಚಾರ ಅಂತಲೂ ಅದನ್ನು ಮಾಡಿಲ್ಲ, ಎದೆ ಭಾಗನ ಕತ್ತರಿಸಿದ್ರಂತೆ. ಲೆಕ್ಕ ಹಾಕೊಳ್ಳಿ, ಒಂದು ಹೆಣ್ಣು ಮಗಳ ನೋವು ಯಾವ ಬಂಟಿಗೆ ಪಟ್ಟು ಸತ್ತಿರಬೇಡ. ಅದಾದಮೇಲೆ ನಮ್ಮ ಚಿತ್ರದುರ್ಗದಲ್ಲಿ 13 ವರ್ಷದ ಬಾಲಕಿ ಮೇಲೆ ಹಿತ್ಲು ಮನೆಗೆ ಹೋಗಿರ್ತಾರೆ ವಾಶ್ರೂಮ್ಗೆ ಅಂತ, ಅಲ್ಲಿ ಅತ್ಯಾಚಾರ ಮಾಡಿ ಸಾಯಿಸ್ತಿರ್ತಾನೆ ಒಬ್ಬ. ಇವಾಗ ಒಂದು 15 ದಿವಸನೂ ಆಗಿಲ್ಲ, ಯಾದಗಿರಿಯಲ್ಲಿ, ಅದು ಎಲ್ಲ ಬೆಳಕಿಗೆ ಬರಲ್ಲ ಜಾಸ್ತಿ, ಅದು 15 ದಿವಸ ಆಗಿಲ್ಲ, ಆ ಹೆಣ್ಣು ಮಗಳು
ಬಲಾತ್ಕಾರದಿಂದ ಅವಳು ಒಪ್ಕೊಂಡಿಲ್ಲ ಅಂತ ಆ ಕಾರಣಕ್ಕೆ, ಈಗ ಲೈಂಗಿಕಕ್ಕೆ ಒಪ್ಕೊಂಡಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಾನೆ. ಎಂಥ ಮನಸ್ಥಿತಿ ಅವ್ರಿಗೆ. ಫುಲ್ಲು ಸುಟ್ಟೋಗಿದೆ ಅವಕ್ಕ, ಫುಲ್ಲು ಸುಟ್ಟೋಗಿ ಪ್ರಾಣನೇ ಬಿಟ್ಟೋದ್ರು. ಕಿರಣ್, ನಿಮ್ಮ ಜೊತೆ ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮನ ತಗೋ. ವೀಕ್ಷಕರೇ, ನಾವು ಒಂದೊಂದೇ ಕತೆಗಳನ್ನು ಕೇಳ್ತಾ ಇದ್ದ ಹಾಗೆ ಈ ಒಂದು ಕಿರಣ್ ಅನ್ನುವಂಥ ಯುವಕ ಅದ್ರ ಬಗ್ಗೆ ಎಷ್ಟು ಅಧ್ಯಯನ ಮಾಡಿಕೊಂಡು ಅದನ್ನು ಒಪ್ಕೊಳ್ತಾ ಇದ್ದಾರೆ. ಏನಂದರೆ ತಾನೂ ಸೈಕಲ್ ಈ ಒಂದು ಜಾಥಾ ಮಾಡ್ತೀನಿ, ಈ ಮೂಲಕ ಜಾಗೃತಿ ಹುಟ್ಟಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸೈಕಲ್ ಜಾಥಾ ಮಾಡ್ತಾ ಇದ್ದೀನಿ. ಆದರೆ ನನಗೆ ಗೊತ್ತಿದೆ ಎಲ್ಲ ರೇಪ್ ಕೇಸ್ಗಳನ್ನು ನಿಲ್ಸೋಕ್ಕಾಗಲ್ಲ, ಅಥವಾ ಅಂಥ ರೇಪ್ ಇನ್ಸಿಡೆಂಟ್ಗಳನ್ನು ಮತ್ತೆ ನಿಲ್ಸೋಕ್ಕಾಗೋದಿಲ್ಲ. ಆದರೆ ಅಟ್ಲೀಸ್ಟ್ ಒಂದು ಹೆಣ್ಮಗಳ ಬದುಕಿಗಾದರೂ ನನ್ನ ಒಂದು ಈ ಜಾಗೃತಿಯಿಂದ ಅನುಕೂಲ ಆಗಲಿ ಅನ್ನುವಂತಹ ಮಹತ್ತರ ಆಸೆಯನ್ನು ಇಟ್ಕೊಂಡು ಈ ಕಿರಣ್ ಇಂತಹ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಒಂದೊಂದು ಕತೆಗಳನ್ನು ಕೇಳಿದರೆ ಅವರು ಏನೆಲ್ಲ ಅವರಿಗೆ ನೆಗೆಟಿವ್ಗಳು ಕಮೆಂಟ್ಗಳು ಬಂತು ಅದನ್ನೆಲ್ಲ ಮೆಟ್ಟಿ ನಿಂತು 21 ಜಿಲ್ಲೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಇನ್ನಷ್ಟು ಮಾತಾಡೋದಿದೆ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅತ್ಯಾಚಾರದ ವಿರುದ್ಧ ಸೈಕಲ್ ಜಾಥಾ, ಒಬ್ಬ ಸಾಧಾರಣ ಯುವಕನ ಅಮೋಘ ಸಾಧನೆ, ಕಲ್ಪನೆಗೂ ಮೀರಿದಂತಹ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ಕಿರಣ್ ಬೆಂಗಳೂರು. ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ಕತೆಗಳನ್ನು ಕೇಳ್ತಾ ಇದ್ದಾಗೆ ಒಂದೊಂದ್ಸಲ ನಮಗೆ ನಂಬೋದಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇವರು 21 ಜಿಲ್ಲೆಗಳನ್ನು ಸುತ್ತಾಡಿದ್ದಾರೆ. ಅಷ್ಟು ಭಾರದ ಸೈಕಲನ್ನು ಘಾಟ್ ಸೆಕ್ಷನ್ಗಳಲ್ಲಿ, ಕಾಡಿನ ಮಧ್ಯೆ, ಮೈಗೂ ಹುಷಾರಿಲ್ಲದೆ, ಥ್ರೋಟ್ ಇನ್ಫೆಕ್ಷನ್ ಹಾಕ್ಕೊಂಡು, ಸರಿಯಾಗಿ ಊಟ ಸಿಗದೆ, ಮಲಗೋಕ್ಕೆ ಜಾಗ ಸಿಗದೆ, ಇವೆಲ್ಲವನ್ನು ಮೀರಿ ತನ್ನ ಒಂದು ಗುರಿ ಸಾಧನೆ ಆಗಬೇಕು ಅನ್ನೋಂಥ ಅದ್ಭುತ ಛಲ ಇಂದಿನ ಅದೆಷ್ಟೋ ಸಂಘ ಸಂಸ್ಥೆಗಳಿಗೆ, ಯುವಕರಿಗೆ ಮಾದರಿಯಾಗುತ್ತೆ. ನಮ್ಮ ಸ್ಪಂದನ ವಾಹಿನಿಯಿಂದ ಇವರ ಈ ಜಾಥಾದಲ್ಲಿ ಯಾರೆಲ್ಲ ಕೈ ಜೋಡಿಸಿದರೆ, ಅವ್ರು ಹೋದಾಗ ಯಾರೆಲ್ಲ ಅವರಿಗೆ ಏನೆಲ್ಲ ಸಹಕಾರ ಮಾಡಿದರೆ, ಉಣ್ಣೋದಕ್ಕೆ ಉಳ್ಕೊಳ್ಳೋದಕ್ಕೆ, ಅವರ ಜಾಥಾದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಯಾರೆಲ್ಲ ಮಾಡಿದರೆ ಅವರೆಲ್ಲ ಅಭಿನಂದನೆ ನನಗೆ ಸಲ್ಲಿಸ್ತಾ ಮತ್ತಷ್ಟು ಅವ್ರ ವಿಚಾರಗಳನ್ನು ಕೇಳ್ತೀನಿ. ಕಿರಣ್, ಈಗ 64 ದಿನಗಳು ಕಂಪ್ಲೀಟ್. ಈಗ ಎಷ್ಟು ದಿವಸಗಳು ಬೇಕಾಗುತ್ತೆ? ಇನ್ನೊಂದು 25 ದಿವಸ ಬೇಕಾಗುತ್ತೆ. ಇನ್ನೂ 25 ದಿವಸ ಬೇಕಾಗುತ್ತೆ. ಯಾಕಂದರೆ ಮೊದಲಿಗೆ ಅದು ಘಾಟ್ ಸೆಕ್ಷನ್ ಇರಲಿಲ್ಲ. ಅದೆಲ್ಲ ನಾರ್ತ್ ಪ್ರದೇಶ ಎಲ್ಲ ಬಂದುಬಿಟ್ಟು ಬಯಲು ಪ್ರದೇಶ, ಜಾಸ್ತಿ ಅಪ್ಪು ಗುಡ್ಡ ಎಲ್ಲ ಇರೋದಿಲ್ಲ. ಇನ್ಮೇಲೆ ಅಪ್ಪು ಗುಡ್ಡ ಎಲ್ಲ ಸ್ಟಾರ್ಟ್ ಆಗ್ತದೆ. ತುಳಿತಾ ತುಂಬ ವೀಕ್ ಆಗ್ತದೆ ಹೊರತು ಯಾವತ್ತೂ ಸ್ಟ್ರಾಂಗ್ ಆಗ್ತಿಲ್ಲ. ದಿವಸಗಳು ಇಳಿತದೆ. ಮತ್ತು ಯಾವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಆಗ್ತೀನಲ್ವ ಅವತ್ತೊಂದು ದಿವಸ ವ್ಯರ್ಥವಾಗ್ತದೆ. ಯಾಕಂದರೆ 11:30 ಗಂಟೆ ಅವ್ರಿಗೋಸ್ಕರ ಕಾಯಬೇಕು. ಅವ್ರು ಬಂದು ಎಲ್ಲ ಮುಗಿದು ಕೊನೆಯದಾಗಿ ಕೊಡೋಷ್ಟರೊಳಗಡೆ 2 ಗಂಟೆ ಆಗುತ್ತೆ. ಅದಾದಮೇಲೆ 2 ಗಂಟೆಗೆ ಹೊರಟೆ ಅಂದರೆ 6 ಗಂಟೆ ಮಾತ್ರ ತುಳಿಯೋಕ್ಕಾಗುತ್ತೆ. 4 ಅವರ್ ಇಲ್ಲ 2 ಅವರ್ ಸಿಗ್ತದೆ. ಅದರಲ್ಲಿ ತುಳಿಯೋಕ್ಕಾಗೋದಿಲ್ಲ ಜಾಸ್ತಿ. ಅವತ್ತು ಅಲ್ಲೇ ಉಳ್ಕೊಂಡು ಬಿಡ್ತೀನಿ. ಒಳ್ಳೆ ವ್ಯವಸ್ಥೆ ಸಿಕ್ತಂದರೆ. ಮುಂದೆ ಒಳ್ಳೆ ಸಿಗುತ್ತೋ ಸಿಗಲ್ವೋ ಗೊತ್ತಿರಲ್ವಲ್ಲ, ಅದಕ್ಕೆ ಇಲ್ಲೇ ಉಳ್ಕೊಂಡ್ಬಿಟ್ಟು ಬೆಳಗ್ಗೆನೇ ಹೊರಟು ಬಿಡ್ತೀನಿ. ಈ ಥರ ಒಂದು. ಈಗ ನಿಮಗೆ ದಿವಸ ನಿಲ್ಲೋದಕ್ಕೆ ರೂಮೆಲ್ಲ ಮಾಡೋದೀಗ ಸಂಘ ಸಂಸ್ಥೆಗಳು ಬಿಟ್ಟರೆ ಬೇರೆ ಏನಾದರೂ ಸಹಾಯ ಮಾಡಿದಾರ ನಿಮ್ಮ ಫ್ರೆಂಡ್ಸ್ ಇವರೆಲ್ಲ? ಇಲ್ಲ ಸರ್, ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಏನಾದರೂ ಹೆಲ್ಪ್ ಮಾಡಬೇಕಾ ಅಂತ. ತುಂಬ ಜನ ಹೇಳ್ತಾರೆ. ಹೆಲ್ಪ್ ಮಾಡೋರು ಯಾವತ್ತೂ ಕೇಳಲ್ಲ ಅಂತ ನನ್ನ ಪ್ರಕಾರ ಭಾವಿಸ್ತೀನಿ. ನಾನು ಅದಕ್ಕೆ ಯಾರ ಹತ್ರ ಕೇಳ್ಕೊಳಕ್ಕೆ ಹೋಗಲ್ಲ. ಏನು ಮಾಡ್ತೀರಿ ಮತ್ತೆ ವ್ಯವಸ್ಥೆಗೆ ಹೋದರೆ ಕಿರಣ್? ಸರ್, ನಿಲ್ಲೋದು ಹೆಂಗೆ ಮಾಡ್ತೀರಿ? ಎಲ್ಲಿ ನಿಲ್ತೀರಿ? ಎಲ್ಲಿ ಉಳ್ಕೊಳ್ತೀರಿ? ಅದು ಐಡಿಯಾನೇ ಇಲ್ಲ ಸರ್. ಇಲ್ಲೇ ನಿಲ್ತೀನಿ ಅಂತ ಏನಿಲ್ಲ, ತುಳ್ಕೊಂಡು ಹೋಗ್ತಾ ಇರೋದೆ. ಎಲ್ಲಿ ಸಿಗುತ್ತೋ ಅಲ್ಲಿ ಮಾಡ್ಕೊಳ್ಳೋದು. ಎಲ್ಲಿ ಸಿಗುತ್ತೋ ಆ ಥರ ಪ್ಲ್ಯಾನ್ ಇಟ್ಕೊಂಡೋದ್ರೆ ಏನು ವರ್ಕ್ ಆಗೋದಿಲ್ಲ. ಯಾರನ್ನ ನಂಬೋದ್ರೂ ಯಾರು ತುಂಬ ಕಡೆ ನಂಬಿದ್ದೀನಿ ಆ ಥರ. ನಾನು ವ್ಯವಸ್ಥೆ ಮಾಡ್ತೀನಿ ಅಲ್ಲಿ ಹೋಗು ಅಂತ ಹೇಳ್ತಾರೆ. ಕಷ್ಟಪಟ್ಟು ತುಳ್ಕೊಂಡ್ಬಿಟ್ಟು ಹೋಗ್ತೀನಿ, ಅಲ್ಲಿ ಕೈ ಎತ್ತಿಬಿಟ್ಟಿರ್ತಾರೆ. ಅಲ್ಲಿ ಮತ್ತೆ ಅವ್ರು ಫೋನ್ ಎತ್ತೋದಿಲ್ಲ. ಕೈ ಎತ್ತಿಬಿಟ್ಟಿರ್ತಾರೆ. ನಾನು ಅದಕ್ಕೆ ತುಳ್ಕೊಂಡು ಹೋಗ್ತಾ ಇರೋದು. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ತುಳಿಯೋದು. 5:30 ಅಥವಾ 4:15 ಆಗ್ತಿದ್ದಂಗೆ ಎಲ್ಲಾದರೂ ಉಡ್ಕೊಳ್ಳೋದು ವ್ಯವಸ್ಥೆ. ತುಳಿತಾ ಎಲ್ಲಾದರೂ ಕೊಡ್ತಾರೆ ಅಥವಾ ನೋಡ್ಕೊಂಡು ಹೋಗೋದು. ಅಲ್ಲೆಲ್ಲಾದ್ರೂ ಜಾಗ ಆಯಿತು, ದೇವಸ್ಥಾನ, ಚರ್ಚ್, ಮಸೀದಿ ಇತ್ತಂದರೆ ಸಿಕ್ಬಿಡ್ತಂದ್ರೆ ನಾನು ಟೆಂಟ್ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ. ಆ ಥರ ನನ್ನ ಹತ್ರ ಕ್ಯಾರಿ ಟೆಂಟ್ ಇದೆ. ಟೆಂಟ್ ಹಾಕೊಂಡೇ ಮಲ್ಬೋದು. ಕೊನೆಗೆ ನಿಮ್ಗೆ ಅನಿಸಿದ್ದು ದೇವರಿರೋ ಜಾಗನೇ ಸೇಫು ಅಂತ? ಹೌದು ಸರ್, ಹೌದು ನಿಜ. ಯಾವ ಧರ್ಮನಾದ್ರೂ ಅದು ಸರಿ, ಯಾವ ಧರ್ಮ ಆದ್ರೂ ಅಲ್ಲೊಂದು ಚೂರು ಊಟಕ್ಕಾದ್ರೂ ಕೊಡ್ತಾರೆ ಸರ್. ಜನ ಹೊಗಳೋದು ಎಲ್ಲನೂ ಬಾಯಲ್ಲೇ. ಹೌದು ಸರ್, ಮನಸ್ಸಲ್ಲಿ ಇಲ್ಲ ಸರ್. ತುಂಬಾ ಜನಕ್ಕೆ ಅಂದ್ರೆ ಹೆಚ್ಚಿನವರು ಏನ್ ಅಂದ್ಕೊಳ್ತಾರೆ ಅಂದ್ರೆ ಇದೆಲ್ಲ ಏನು ಸೈಕಲಿಂದ ಏನಾಗುತ್ತೆ ಅಂತ, ಆ ರೀತಿ ಭಾವನೆಗಳಿರುತ್ತೆ. ಆದ್ರೆ
ಒಬ್ಬನ ಉದ್ದೇಶ ಕಷ್ಟಪಟ್ಟು ಮಾಡ್ತಾ ಇರೋಂಥ ಒಂದು ಅದ್ಭುತವಾದಂತಹ ಶ್ರಮ ಕೆಲಸ ಇದೆಲ್ಲ ಕೌಂಟ್ ಆಗಲೇಬೇಕು. ಹೌದು ಸರ್. ಈಗ ನಿಮಗೆ ಸೋಷಿಯಲ್ ಮೀಡಿಯಾದಿಂದ ಹೆಲ್ಪ್ ಆಗಿದೆ? ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾರನ್ನೂ ಹೆಲ್ಪ್ ಮಾಡಿಲ್ಲ. ಸೋಷಿಯಲ್ ಮೀಡಿಯಾದಿಂದ ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ, ಮುಂದೆ ಬರಬೇಕಾದ್ರೆ ಇತ್ತೀಚೆಗೆ ಬರಬೇಕಾದ್ರೆ ನಾನು ಅದ್ರಲ್ಲಿ ಜಾಸ್ತಿ ಅಪ್ಡೇಟ್ ಮಾಡ್ತೀನಿ, ಇಲ್ಲಿದ್ದೀನಿ, ಈ ಥರ ಮಾಡ್ತಾ ಇದ್ದೀನಿ, ಈ ಥರ ಬರ್ತಾ ಇದ್ದೀನಿ ಅಂತ. ಬರ್ತಾ ಇರ್ಬೇಕಾದ್ರೆ ಅಲ್ಲಿರೋ ಜನಗಳಿಗೆ ತಲುಪಿಸೋದು ಈ ಟ್ರೋಲ್ ಪೇಜಸ್ಗಳೆಲ್ಲ ಅವ್ರು ತಲುಪಿಸ್ತಾರೆ. ಅವ್ರ ಕಡೆಯಿಂದ ಕಾಂಟೆಂಟ್ ಮಾಡ್ತಾರೆ, ಎಲ್ಲಿದ್ದೀರಾ, ನಾವು ಬರ್ತೀವಿ ಬೆಳಗ್ಗೆ DCF ಲೆಟರ್ ಕೊಡೋಕ್ಕೆ, ಆ ಥರ ಬರ್ತಾರೆ, ಬಂದು ಹೆಲ್ಪ್ ಮಾಡಿ ಬಂದಿದ್ದಾರೆ ತುಂಬ ಕಡೆ. ಬರ್ತಾ ಇರ್ತಾರೆ ಸರ್, ಬರ್ತಾರೆ. ಓಕೆ. ಉಡುಪಿಯಲ್ಲಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಉಡುಪಿಯಲ್ಲಿ ತುಂಬಾ ಸಪೋರ್ಟ್ ಸಿಕ್ಕಿದೆ ಸರ್ ನನಗೆ, ಒಳ್ಳೆ ವ್ಯವಸ್ಥೆ ಸಿಕ್ಕಿದೆ ನನಗೆ. ನಾವಿದ್ದೀವಿ ಅಂತ ಹೇಳಿದ್ದಾರೆ ಇವರು. ಉಡುಪಿಯಿಂದ ನೆಕ್ಸ್ಟ್ ಮಂಗಳೂರು ಕಾಂಟೆಂಟು ಕೊಡಿಸ್ತೀವಿ ನಾವಿದ್ದೀವಿ ನಿಮ್ಮ ಜೊತೆಗೆ, ನೀವು ಕೊನೆಯವರೆಗೂ ತಲುಪೋವರೆಗೂ ಜೊತೆಗೆ ಇರ್ತೀವಿ ಅಂತೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ. ಓಕೆ. ಇನ್ನು ನಿಮ್ಮ ಮನೇಲಿ ನೀವು ಒಬ್ಬನೇ ಮಗ ಅಂದರೆ? ಹೌದು ಸರ್, ನಾನು ಒಬ್ಬನೇ ಮಗ. ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ? ಡೈಲಿ ಕಾಂಟೆಂಟ್ ಮಾಡ್ತೀನಿ. ನಮ್ಮ ತಾಯಿ ಬಂದ್ಬಿಟ್ಟು ಮನೆ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ತಂದೆ ಕಾರ್ ಡ್ರೈವರು. ಈ ಥರ ಒಂದು ಪರಿಸ್ಥಿತಿಯಲ್ಲೂ ನನ್ನ ಕೈಲಿಂದ ಏನಾದರೂ ಒಂದು ಮಾಡ್ತೀನಿ ಅಂತ ನಮ್ಮ ತಂದೆ ತಾಯಿಗೆ ಯಾವಾಗ ತಿಳಿಸಿ ಹೇಳಿದೆ, ಆಗಿದ್ದಾಗಲಿ ಮಾಡಪ್ಪ ಅಂತ ಹೇಳಿದರು. 25 ದಿವಸ ಅಷ್ಟೇ ಅಂತ ಹೇಳಿ ಬಂದಿದ್ದು ನಾನು, ಆದರೆ ಇಲ್ಲಿ ಜಾಸ್ತಿ ದಿವಸ ಆಗ್ಬೋದು. ಇನ್ನೊಂದು 25 ಅಂದರೆ ಅದಕ್ಕೆ 3 ಪಟ್ಟ ಆಗುತ್ತೆ, ಈಗ ಜಾಸ್ತಿ ಆಗುತ್ತೆ. ಹೌದು ಸರ್, 80 ದಿವಸನೇ ಆಗುತ್ತೆ. ಹೌದು ಸರ್. ಏನೇ ಕಷ್ಟ ತೋರ್ಕೊಂಡ್ರು ನಮ್ಮ ತಂದೆ ತಾಯಿಗೆ ನಾನು ಹೇಳ್ಕೊಳ್ಳೋದು, ಒಳ್ಳೆ ವ್ಯವಸ್ಥೆ ಸಿಕ್ಕಿದೆ, ಒಳ್ಳೆ ಜಾಗ ಸಿಕ್ಕಿದೆ ಅಂತ ಹೇಳ್ಕೊಂಡೇ ಹೋಗ್ತಾ ಇರ್ತೀನಿ. ನಿಮ್ಮಂಥವ್ರಿಗೆ ಸಹಕಾರ ಮಾಡೋದು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನ ಕರ್ತವ್ಯ ಅದು. ಹೌದು ಸರ್. ಯಾಕೆಂದರೆ ಒಬ್ಬ ಒಳ್ಳೆ ಕೆಲಸ ಮಾಡ್ತಾ ಇರಬೇಕು, ಖಂಡಿತವಾಗಿ ಸಪೋರ್ಟ್ ಮಾಡಬೇಕು. ಹೌದು ಸರ್. ನಮ್ಮಲ್ಲಿ ಏನಾಗುತ್ತೆ ಅಂದರೆ ವೇದಿಕೆ ಭಾಷಣಕ್ಕೆ ಅದು ಸೀಮಿತ ಆಗಿಬಿಡುತ್ತೆ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಪ್ರತಿ ಸಲನೂ ಹೇಳ್ತಾ ಇರೋದು. ಪ್ರತಿ ಇನ್ಸಿಡೆಂಟ್ ಆಗಬೇಕಾದ್ರೆ ಎಲ್ಲರೂ ಮಾತಾಡಿ. ಈಗಲ್ಲ, ಇದರ ವಿರುದ್ಧ ನಾವು ಎದ್ದು ನಿಲ್ಲಬೇಕು, ಪ್ರತಿಭಟನೆ ಮಾಡಬೇಕು, ಅದನ್ನು ಖಂಡಿಸಬೇಕು, ಎಲ್ಲ ಅಷ್ಟೇ, ಅಲ್ಲಿ ಮುಗಿತೆ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಜೀವನ ಆಗಿದೆ ಸರ್. ಜನರು ನಿಮ್ದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀರಂದ್ರೆ ಒಂದು ಲೈಕ್ ಕೊಟ್ಬಿಟ್ಟು ತಳ್ಳಿಬಿಟ್ಬಿಡ್ತಾರೆ ಅಷ್ಟೇ, ಬೇರೆ ಏನು ಬರಲ್ಲ. ಅವ್ರ ತಲೆಯೇ ಕೆಡ್ಸ್ಕೊಳ್ಳಲ್ಲ. ಬನ್ನಿ ನಿಮ್ಮ ಹೆಣ್ಮಕ್ಳಿಗೋಸ್ಕರ, ನಮ್ಮ ಹೆಣ್ಮಕ್ಳಿಗೋಸ್ಕರ ಹೋರಾಡೋದು ಯಾರು ಬರಲ್ಲ. ಅಂದ್ರೆ ನಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇಲ್ವಲ್ಲ? ಇಲ್ವಾ, ಬರಲ್ಲ. ಯಾರ್ದೋ ಮನೇಲಿ ಆಗಿದೆ. ಹೌದು. ಅಲ್ಲಿ ಒಂದು 6 ವರ್ಷ 8 ವರ್ಷ ಮಗುಗೆ ಅತ್ಯಾಚಾರ ನಡೆದಿದೆ ಅಂದ್ರೆ ನಮ್ಮ ಮನೇಲಿ ಮಗಳು ಸೇಫ್ ಇದ್ದಾಳೆ, ನಾಳೆಯಿಂದ ಕರೆಕ್ಟಾಗಿ ಕರ್ಕೊಂಡೋಗ್ಬಿಡೋಣ ಅಂತ ಮಾತಾಡ್ತಾರೆ ಹೊರತು ನೆಕ್ಸ್ಟ್ ನಮ್ಮ ಮನೆಗೆ ಬರ್ಬೋದು, ಬೇರೆಯವ್ರ ಮನೆಗೆ ಬರ್ಬೋದು, ಅದಕ್ಕೆ ನಾವೇನು ಸೊಲ್ಯೂಷನ್ ಹುಡುಕ್ಬೇಕು ಅಂದ್ರೆ ಯಾರು ಬರಲ್ಲ. ಒಂದು ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆ ಇಲ್ಲ ನಮ್ಮ ಸರ್ಕಾರದಲ್ಲಿ. ನಮ್ಮ ಕಾನೂನಲ್ಲಿ ಯಾವುದೇ ಕಟ್ಟುನಿಟ್ಟದಿಲ್ಲ. ನಿರ್ಭಯ ಅವ್ರದ್ದು ಕೇಸ್ ನಡೀತು, ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ವರ್ಷ ಬೇಕಾಯ್ತು, ಎಷ್ಟು ವರ್ಷ ನ್ಯಾಯ ಕೊಡಿಸೋಕೆ. ಎಲ್ಲಿದ್ದೀವಿ ನಾವು? 21ನೇ ಶತಮಾನದಲ್ಲಿ ಇದ್ದೀವಿ ನಾವು ಇವಾಗ. 21ನೇ ಶತಮಾನದಲ್ಲಿ ಈಗಲೂ ಒಂದು ಹೆಣ್ಣು ಭಯ ಪಡ್ತಾಳೆ ಆಚೆ ಹೋಗೋಕ್ಕೆ ಅಂದರೆ ನಾವು ಲೆಕ್ಕ ಹಾಕೊಳ್ಳಿ ಯಾವ ಒಂದು ಸಮಾಜದಲ್ಲಿದ್ದೀವಿ ಅಂತ. ಎಷ್ಟೋ ಜನ ಹೆಣ್ಣು ಮಕ್ಕಳು ನೈಟ್ ಡ್ಯೂಟಿ ಎಲ್ಲ ಹೋಗಿ ಅವ್ರ ಮನೆಯನ್ನ ನಿಭಾಯಿಸ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಏನು ಭವಿಷ್ಯ ಹೆಂಗಿರುತ್ತೆ? ಅಂಥವ್ರು ನಾವು ಏನು ಹೇಳೋದು? ಅಂಥವ್ರು ನಾವು ಏನು ರಕ್ಷಣೆ ಕೊಡ್ತಾಯಿದ್ವಿ ನಮ್ಮ ಹೆಣ್ಮಕ್ಳಿಗೆ? ಯಾವುದೇ ಒಂದು ಹೆಣ್ಮಕ್ಳು ಇವಾಗಲೂ ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಓಡಾಡ್ತಿದ್ದಾಳೆ ಅಂದರೆ ಲೆಕ್ಕ ಹಾಕೊಳ್ಳಿ, ಕರಳು ಕಿತ್ಕೊಳ್ಳುತ್ತೆ. ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಕಿರಣ್, ಹಾಂ ಸರ್, ಇಂಥ ಟೈಮಲ್ಲಿ ಕರೆಕ್ಟಾಗಿ ಅತ್ಯಾಚಾರದಲ್ಲಿ ಯಾರಿದ್ದಾರೆ ಗೊತ್ತಾದ ಮೇಲೆ ಅಷ್ಟು ದೊಡ್ಡ ಮಟ್ಟದ ಇದು ಏನು ನ್ಯಾಯಾಲಯ ಪ್ರಕ್ರಿಯೆಗಳ ಬದಲು ಅವನು ಇನ್ನೊಬ್ಬ ಅದನ್ನು ಆ ಶಿಕ್ಷೆಯನ್ನು ನೋಡಿ ಮರಿಬಾರ್ದು, ಆ ಥರ ಇರಬೇಕು. ಹೌದು ಸರ್. ಕಾನೂನು ನಾವೇನೇ ಮಾಡಿದ್ರೂ ಕಾನೂನು ಮುಖಾಂತರನೇ ಹೋಗಬೇಕು. ಕಾನೂನು ಯಾವ ಥರ ಅಂದರೆ ನಾವು ಹೇಳ್ತೀವಿ ರಾಜಾರೋಷವಾಗಿ, ತುಂಬ ಜನ ಹೇಳ್ತಾರೆ ಅವ್ರು ಯಾವ್ದಾದ್ರು ಅತ್ಯಾಚಾರ ನಡೆದಾಗ ಅವನ್ನ ಕಡ್ದಾಕ್ಬೇಕು, ಅವನ್ನ ಸಿಗ್ದಾಕ್ಬೇಕು ಅಂತೆಲ್ಲ ಹೇಳ್ತಾರೆ ಬಾಯಲ್ಲಿ. ಆ ಥರ ಮಾಡಿದರೆ ಕಾನೂನು ಅನ್ನೋದು ಇರ್ತದಲ್ವ, ಅವ್ರು ನಮ್ಮನ್ನು ಎತ್ಕೊಂಡು ಹೋಗ್ತಾರೆ. ಕಾನೂನು ನಮ್ಮ ಮೇಲೆ ಇದೆ, ನಾವೇನೇ ಮಾಡಿದ್ರು ಕಾನೂನಲ್ಲಿ ಅತಿ ಹೆಚ್ಚು ಕಠಿಣವಾದ ಶಿಕ್ಷೆ ಇರೋದು ಅತ್ಯಾಚಾರಿಗಳಿಗೆ. ಯಾವ್ದು ಸಿಗ್ಬೇಕಂದ್ರೆ ಗಲ್ಲು ಶಿಕ್ಷೆನೇ ಸಿಗಬೇಕು, ಅದೇ ಇರೋದು ಟಾಪಲ್ಲಿ. ಅದೇ ಸಿಗ್ಬೇಕು. ನಿಮ್ಮ ಉದ್ದೇಶನೇ ಇದೆ ಈಗ? ಹೌದು ಸರ್, ಅದೇ ಸಿಗಬೇಕು ಅಂತ. ಅಂದ್ರೆ ಅದು ಅಷ್ಟು ಡಿಲೇನೂ ಆಗಬಾರ್ದು. ಹೌದು ಸರ್, ಡಿಲೇ ಆಗಬಾರ್ದು, 1 ವರ್ಷನೂ ಆಗಬಾರ್ದು, 4 ರಿಂದ 5 ತಿಂಗಳು ಕರೆಕ್ಟಾಗಿ ಸಂಶೋಧನೆ ಮಾಡಬೇಕು, ಏನು ತಪ್ಪು, ಏನಾಗಿದೆ, ಏನು ಕತೆ ಅಂತ. ಅವನು ಅತ್ಯಾಚಾರ ಮಾಡಿದಾನೆ ಅಂತ ಆದಲ್ಲಿ ಅವನು ಒಂದು 4 ತಿಂಗಳೊಳಗಡೆ ಅವನಿಗೆ ಶಿಕ್ಷೆ ಕೊಡಬೇಕು. ಅವನಿಗೆ ಅತ್ಯಾಚಾರ ಆಗಿದೆ ಅಂತ ಅವ್ನಿಗೆ ಇಷ್ಟು ವರ್ಷ ಅಂತ ಶಿಕ್ಷೆ ಕೊಟ್ಟು, ನಾವು ಕಟ್ಟೋ ತೆರಿಗೆಯಿಂದ ಅವ್ನಿಗೆ ಊಟ ಕೊಟ್ಟು, ಅವನಿಗೆ ವಸತಿ ಚೆನ್ನಾಗಿ ಜಾಗ ಕೊಟ್ಟು, ಈ ಥರ ಒಂದು ವ್ಯವಸ್ಥೆ ನಮಗೆ ತುಂಬ ಬೇಜಾರಾಗ್ತದೆ. ನಾವು ಕಟ್ಟೋ ತೆರಿಗೆ ಅಲ್ವೇ ಅಲ್ಲ ಅಲ್ಲಿ ಜೈಲಲ್ಲಿ ಊಟ ಹಾಕೋದು ಅವ್ರಿಗೆ ಅಲ್ವಾ? ಆ ಥರ ನಮ್ಮ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ನಮ್ಮ ಕೈಯಿಂದಲೇ ಊಟ ಕೊಟ್ಟು ಅದು ಎಂಥ ಇದಲ್ವಾ ಸರ್? ನಮ್ಮ ಹ್ಯೂಮನ್ ರೈಟ್ಸ್ ಅವ್ರು ಏನಿದ್ದಾರೆ ಅವ್ರು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕಾಗಲ್ಲ. ಸಮಸ್ಯೆ ಅಂದರೆ ಏನು ಗೊತ್ತಾ ನಿಮಗೆ? ಈ ಪ್ರಚಾರ ಮತ್ತು ಪ್ರಸಿದ್ಧಿ ಮತ್ತು ಪಟ್ಟ, ಈ ಮೂರಲ್ಲೇ ಸುತ್ತಾಟ ಮಾಡ್ತಾ 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 ಎಲ್ಲೋ ಪೇಪರ್ಗೆ ಸೀಮಿತ ಆಗಿಬಿಡುತ್ತೆ, ಭಾಷಣಕ್ಕೂ ಪೇಪರ್ಗೂ ಸೀಮಿತ ಆಗುತ್ತೆ. ಕಾರ್ಯರೂಪಕ್ಕೆ ಯಾವುದು ಬರೋದಿಲ್ಲ. ನಿಜವಾಗಿ ಆ ಥರ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಇದ್ದಿದ್ರೆ
ಎಲ್ಲರೂ ಒಂದು ಭಯ ಇರ್ತಿತ್ತು, ನಾನು ಈ ತರ ಮಾಡಿದ್ರೆ ಏನಾಗ್ಬಿಡ್ತದೆ ಅಂತ ಅನ್ನೋ ಒಂದು ಭಯ ಇತ್ತು. ಭಯ ಇರುತ್ತೆ ಸರ್. ನೋಡಿ ಅವರ ಒಂದು ಡಾಕ್ಟರ್ ಹೆಣ್ಮಗಳನ್ನ ಡ್ಯೂಟಿ ಮುಗಿಸ್ಕೊಂಡು ಬಂದ ಬ್ರಿಡ್ಜ್ ಅಡಿಯಲ್ಲಿ ಸುಟ್ಟಾಕಿರು ನೋಡಿ. ಹೌದು ಸರ್, ಇದರಲ್ಲಿ ಪ್ರಿಯಾಂಕಾ ರೆಡ್ಡಿ ಅಂತ ಆಂಧ್ರದಲ್ಲಿ ಏನಾಯ್ತು ನೋಡಿ, ಅದೇನ್ ಮಾಡ್ಕೊಂಡ್ರೆ ಒಂದು ಎನ್ಕೌಂಟರ್ ಆದ್ರೆ ಆಯ್ತು, ಎನ್ಕೌಂಟರ್ ಮಾಡಿದ್ರು ಸರ್. ಅಲ್ಗಾದ್ರೆ ಅದನ್ನ ಫಿನಿಶ್ ಆಯ್ತು. ಇಲ್ಲಾಂದ್ರೆ ಅವ್ರು ಜೈಲಲ್ಲಿ ಇರ್ತಿದ್ರು ಇಷ್ಟು ಸಮಯ, ಅದು ಇನ್ನೂ ಕೇಸ್ ನಡೀತಾ ಅವ್ರಿಗೆ ಸುಮ್ಮನೆ ಖರ್ಚು ಮಾಡ್ತಾ 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 ಇರ್ಬೇಕಾಗಿ. ಅದರಲ್ಲಿ ಡೆಲ್ಲಿಯಲ್ಲಿ ನಡೀತಲ್ವಾ ನಿರ್ಭಯ ಅವ್ರ ಕೇಸ್, ಅದರಲ್ಲಿ ಒಬ್ಬ ಮೈನರ್ನ ಬಿಟ್ಟೇ ಬಿಟ್ರು, ಅವನ ಗಲ್ಲಿಗೇರಿಸಿಲ್ಲ. ಇನ್ನು ಸ್ವಲ್ಪ ಮೇಜರ್ ಆದ್ಮೇಲೆ ಅವನು, ಆದ್ರೆ ಅವನೇ ಮಾಡಿರೋದಂತೆ. ಯಥೇಚ್ಛವಾಗಿ ಅವ್ರಿಗೆ ಜಾಸ್ತಿ ಕಿರುಕುಳ ಕೊಟ್ಟು ಮಾಡಿದ್ದೆ ಆ ಹುಡುಗ, ಅವನ ಬಿಟ್ರು ಮೈನರ್ ಅಂತ ಹೇಳಿ. ಏನ್ ಮಾಡ್ಬೋದು ಅವನು, ಈ ತರ ಒಂದು ವ್ಯವಸ್ಥೆ ಇದೆ, ನಮ್ನೆ ಏನು ಮಾಡಕ್ಕಾಗಲ್ಲ ಬಿಡು, ನಾವು ನೋಡ್ಕೊಳ್ಬೋದು ಅಂತ ಬಿಟ್ಬಿಡ್ತಾರೆ. ಕಿರಣ್, ಈಗ ಸೈಕಲ್ ಜಾಥಾ ಮಾಡ್ತೀರಿ. ಹೌದು ಸರ್. ಅದರ ಮೂಲಕ ಒಂದು ದೊಡ್ಡ ಜಾಗೃತಿಯನ್ನು ಮೂಡಿಸ್ತೀರಿ. ಹೌದು ಸರ್. ಅದರ ನಂತರ ಏನಾದರೂ ಯೋಜನೆಗಳಿದೆಯಾ? ಯೋಜನೆ ಇದೆ ಸರ್. ಯಾಕಂದ್ರೆ ಒಂದನೇದು ನೀವು ಸ್ಟ್ರಾಂಗ್ ಆಗ್ಬೇಕು. ಹೌದು ಸರ್. ಹೌದು ಸರ್. ಯಾಕಂದ್ರೆ ನಾವು ಇದರಲ್ಲಿ ಏನಾದರೂ ನಾವು ಏನು ಮಾಡಬೇಕಾದ್ರೂ ನಮಗೊಂದು ಉದ್ಯೋಗನ ವ್ಯವಸ್ಥೆನ ಏನಾದರೂ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಏನು ಆ ಥರ ಯೋಚನೆ ಮಾಡ್ತೀರಾ? ಅದೇ ಸರ್, ಈಗ BA ಓದ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಅನ್ಸಿದ್ದು ಏನಂದರೆ, ನಾವೆಷ್ಟೇ ಹೋರಾಟ ಮಾಡ್ಕೊಂಡು ಬಂದ್ರೂ ನನ್ನ ಹೋರಾಟ ಜನಕ್ಕೆ ತಲುಪ್ತದೆ, ಅಲ್ಲಿಗೆ ನಿಲ್ತ್ಕೊಳ್ತದೆ. ನಾನು ಯಾವುದಾದ್ರು ಒಂದು ಉನ್ನತ ಮಟ್ಟದ ಒಂದು ಒಳ್ಳೆ ಜಡ್ಜ್ ಆದೆ ಅಥವಾ ಒಳ್ಳೆ ಪೊಲೀಸ್ ಆದೆ ಅಂದರೆ ನನ್ನ ಕಂಟ್ರೋಲಲ್ಲಿ ನಾನು ಏನಾದರೂ ಒಂದು ಒಳ್ಳೇದು ಮಾಡ್ಬೋದಲ್ಲ ಅಂತೇಳಿ ಈಗ ತುಂಬ ಯೋಚನೆ ಇದೆ. ನಾನು ಮುಂದೆ ಏನಾದರೂ ಆಗಬೇಕು ಅಂತ ಡಿಸೈಡಲ್ಲಿದ್ದೀನಿ, ಆಗ್ತೀನಿ. ಅದನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು ಅನ್ಕೊತೀನಿ ಸರ್. ನನಗಂತೂ ನಿಮ್ಮ ಈ ಸಾಧನೆಗೆ ಅದ್ಭುತವಾದಂಥ ಗೌರವವನ್ನು ಮಾತ್ರ ಸೂಚಿಸ್ಬೋದು. ಯಾಕಂದರೆ ನಮ್ಮ ವೀಕ್ಷಕರು ನಿಮ್ಮ ಜೊತೆ ಇದ್ದಾರೆ. ಸ್ಪಂದನ ವಾಹಿನಿ ನಿರಂತರವಾಗಿ ಇಂಥ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ. ಯಾಕಂದರೆ ಕೆಲವೊಮ್ಮೆ ಮಾತಿಗೂ ನಿಲುಕದ್ದು, ಕೆಲವೊಮ್ಮೆ ಯಾಕಂದರೆ ನೀವೇನಿಷ್ಟು ದೊಡ್ಡ ಒಂದು ಸಾಹಸ ಮಾಡ್ತಾಯಿದ್ದೀರಿ, ಒಂದಷ್ಟು ಜನರಿಗೆ ಮಾದರಿಯಾಗಲಿ, ನಿಮ್ಮ ಹೋರಾಟಕ್ಕೆ ಇನ್ನಷ್ಟು ಬಲ ಬರಲಿ, ಜೊತೆಗೆ ಸುಮಾರು ಜನ ಇಂಥ ಒಂದು ಹೋರಾಟವನ್ನು ಮಾಡುವಂಥ ಮನೋಭಾವಕ್ಕೆ ನೀವೊಂದು ಇವತ್ತು ಸ್ಫೂರ್ತಿಯಾಗಿದ್ದೀರಿ. ಅದಕ್ಕಾಗಿ ನಮ್ಮ ವೀಕ್ಷಕರ ಕಡೆಯಿಂದ ನಮ್ಮ ಸ್ಪಂದನ ವಾಹಿನಿ ವತಿಯಿಂದ ನಿಮಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಆರೋಗ್ಯವಂತರಾಗಿ ನಿಮ್ಮ ಈ ಒಂದು ಜಾಗೃತಿಯನ್ನು ಪೂರ್ಣಗೊಳಿಸಿ, ಮತ್ತು ಇದು ನಿಮ್ಮ ಈ ಒಂದು ಹೋರಾಟ ಏನು ಒಬ್ಬರಿಂದ ಸ್ಟಾರ್ಟ್ ಮಾಡಿದಿರಿ, ಅದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನಕ್ಕೆ ತಲುಪಲಿ. ಅದು ಆ ಮೂಲಕವಾಗಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಹಾಕುವಂಥ ಕೂಗು ದೇಶದಾದ್ಯಂತ ಒಂದೇ ಒಕ್ಕರಲ್ಲಿಂದ ಎಲ್ಲರ ಬಾಯಿಂದ ಅದು ಬರುವಂತಾಗಲಿ. ಅದಕ್ಕೆ ಮೂಲ ಪ್ರೇರಣೆ ಕಿರಣ್ ಬೆಂಗಳೂರು ಆಗಿರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಧನ್ಯವಾದ ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಅದ್ಭುತ ಸಾಧಕ ಮತ್ತು ಅದ್ಭುತ ಚಿಂತಕ ಮತ್ತು ಅಂತಹ ಅಸಾಮಾನ್ಯ ಸಾಧನೆಯನ್ನು ಮಾಡಿದಂತಹ ಸಾಧಕ. ಯಾರು ಏನೇ ಹೇಳಿದರೂ ತನ್ನ ಅಟ್ಲಾಸ್ ಸೈಕಲನ್ನು ಏರಿಕೊಂಡು ಇದುವರೆಗೆ 21 ಜಿಲ್ಲೆಗಳನ್ನು ಪೂರ್ಣಗೊಳಿಸಿ 2800 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅನ್ನೋದನ್ನು ತನ್ನ ಒಬ್ಬನ ಛಲದಿಂದ ಅದನ್ನು ಮನವಿಯನ್ನು ಕೊಡ್ತಾ ನಿರಂತರವಾದಂತಹ ಸೈಕಲ್ ಜಾಥವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹಲವು ಜಿಲ್ಲೆಗಳನ್ನು ಸಂದರ್ಶನ ಮಾಡೋದಕ್ಕಿದೆ. ಇನ್ನೂ 20 ದಿವಸಕ್ಕಿಂತ ಹೆಚ್ಚು ಅವರು ಕ್ರಮಿಸಬೇಕು. ಅದಕ್ಕಾಗಿ ಅವರು ನಿರಂತರವಾದ ಹೋರಾಟವನ್ನು ಮಾಡ್ತಿದ್ದಾರೆ. ಇವರ ಹೋರಾಟ ನಮ್ಮೆಲ್ಲರಿಗೂ ಮಾದರಿಯಾಗಲಿ, ಇದರಿಂದ ಇನ್ನೊಂದಷ್ಟು ಹೋರಾಟಗಾರರು ಹುಟ್ಟಿ ಬರಲಿ, ಆ ಮೂಲಕವಾಗಿ ದೇಶಾದ್ಯಂತ ಒಂದು ಅದ್ಭುತವಾದಂತಹ ಸಂಚಲನ ಮೂಡಿ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.